ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ ಅನ್ನೋ ಮಾತಿದೆ. ಆದರೆ ಇಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿದೆ. ಸ್ವಚ್ಛತೆ ಬಗ್ಗೆ ಯಾರು ಜನಸಾಮಾನ್ಯರಿಗೆ ತಿಳಿ ಹೇಳ್ತಾರೋ ಅವರಿರುವ ಕಚೇರಿ ಮುಂದೆಯೇ ತ್ಯಾಜ್ಯದ ರಾಶಿ ನಾಡ್ತಾ ಇದ್ದು ಜನ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಅಷ್ಟಕ್ಕೂ ಈ ಸಮಸ್ಯೆ ಕಂಡು ಬಂದಿದ್ದು ಎಲ್ಲಿ ಅಂತೀರಾ? ಹಾಗಾದ್ರೆ ಈ ರಿಪೋರ್ಟ್ ನೋಡಿ. ಒಂದೆಡೆ ಗಬ್ಬು ವಾಸನೆ ಬೀರ್ತಾ ಇರುವ ತ್ಯಾಜ್ಯದ ರಾಶಿ, ಇನ್ನೊಂದೆಡೆ ರಾಶಿ ರಾಶಿ ಬಿದ್ದಿರುವ ಕಸದ ರಾಶಿ, ಮತ್ತೊಂದೆಡೆ ಮೂಗು ಮುಚ್ಚಿಕೊಂಡು ನಡೆದಾಡುವ ಜನತೆ. ಅಷ್ಟಕ್ಕೂ ಈ ಸಮಸ್ಯೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಕಂಡುಬಂದಿದ್ದಲ್ಲ. ಬದಲಾಗಿ ಈ ಸಮಸ್ಯೆ ಕಂಡುಬಂದಿದ್ದು ಸ್ವಚ್ಛತೆಯನ್ನ ಕಾಪಾಡಿ ಎಂದು ತಿಳಿ ಹೇಳು ಮಿನಿ ವಿಧಾನಸೌಧ ಮುಂಭಾಗದಲ್ಲೇ. ಹೌದು, ಉಪವಿಭಾಗಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಸಹಿತ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಕಚೇರಿಗಳಿರುವ ಮಿನಿ ವಿಧಾನಸೌಧದ ಹಿಂಭಾಗ ಕಸ ತ್ಯಾಜ್ಯದಿಂದ ನಾಡ್ತಾ ಇದ್ದು ಈ ಭಾಗದಲ್ಲಿ ಹೋಗುವವರು ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಪುತ್ತೂರು ನಗರಸಭಾ ಕಚೇರಿಯಿಂದ ಕೂಗಳತೆಯ ದೂರದಲ್ಲಿರುವ ತಾಲೂಕು ಕೇಂದ್ರದ ಪ್ರಮುಖ ತಾಣವಾಗಿರುವ ಮಿನಿ ವಿಧಾನಸೌಧದ ಹಿಂಭಾಗದಲ್ಲಿ ತ್ಯಾಜ್ಯದ ರಾಶಿ ತುಂಬಿಕೊಂಡು ಪುತ್ತೂರು ನಗರಸಭೆಯ ಸ್ವಚ್ಛತೆ ಕನಸಲ್ಲ ಎಂಬ ಘೋಷಣೆಯನ್ನ ಅಣಕಿಸುತ್ತಿದೆ. ನಗರಸಭಾ ವ್ಯಾಪ್ತಿಯಲ್ಲಿ ಮನೆ ಮನೆ ಕಸ ಸಂಗ್ರಹ ಮಾಡುವ ವ್ಯವಸ್ಥೆ ಇದ್ರೂ ನಗರಸಭೆಯ ಪಕ್ಕದಲ್ಲಿರುವ ಈ ಮಿನಿ ವಿಧಾನಸೌಧದ ಹಿಂಭಾಗದಲ್ಲಿ ಕಸದ ರಾಶಿಯೇ ತುಂಬಿದ್ರೂ ಅಧಿಕಾರಿ ವರ್ಗಕ್ಕೆ ಕಾಣ್ತಾ ಇಲ್ಲ ಎಂಬುದು ಅಚ್ಚರಿಯ ವಿಚಾರವಾಗಿದೆ. ಈ ಹಿಂದೆ ಇದೇ ಸ್ಥಳದಲ್ಲಿ ಬಾಯ್ಬಿಟ್ಟಿದ್ದ 2 ಶೌಚಾಲಯದ ಗುಂಡಿ ಬಗ್ಗೆ ವಿ4 ನ್ಯೂಸ್ ವರದಿ ಮಾಡಿದಾಗ ತಕ್ಷಣ ಆಗಿನ ಉಪವಿಭಾಗಾಧಿಕಾರಿ ಎಚ್.ಕೆ. ಕೃಷ್ಣಮೂರ್ತಿಯವರು ಇದಕ್ಕೆ ಕಬ್ಬಿಣದ ಮುಚ್ಚಳ ಹಾಕಿಸುವ ಮೂಲಕ ಇಲ್ಲಿ ಸೊಳ್ಳೆ ಉತ್ಪಾದನೆಯನ್ನ ನಿಯಂತ್ರಿಸಿದ್ರು. ಆದರೆ ಇದೀಗ ಮತ್ತೆ ತ್ಯಾಜ್ಯದ ರಾಶಿ ಬಿದ್ದಿದ್ದು ಇದರಲ್ಲಿ ಸೊಳ್ಳೆ ಉತ್ಪಾದನೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮಳೆಗಾಲ ಕಳೆದಿರುವ ಕಾರಣ ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗ ಹಾವಳಿ ಕಡಿಮೆಯಾಗಿದ್ರೂ ಅಧಿಕಾರಿ ವರ್ಗದ ಕಾಲ ಕೆಳಗೆ ಕಂಡುಬರುವ ತ್ಯಾಜ್ಯ ಸಾರ್ವಜನಿಕರ ಕಣ್ಣಿಗೆ ರಾಚುವಂತಿದೆ. ಸ್ವಚ್ಛತೆ ಬಗ್ಗೆ ಭಾಷಣ ಮಾಡುವ ನಗರಸಭಾ ಅಧಿಕಾರಿಗಳಾಗಲಿ, ಮಿನಿ ವಿಧಾನಸೌಧದ ಅಧಿಕಾರಿಗಳಾಗಲಿ ಈ ತ್ಯಾಜ್ಯದ ರಾಶಿ ಕಣ್ಣಿಗೆ ಕಾಣದಿರುವುದು ಸ್ವಚ್ಛತೆಯ ಪಾಠ ಯಾರಿಗೆ ಎಂಬಂತಾಗಿದೆ. ಇದೇ ಮಿನಿ ವಿಧಾನಸೌಧದಲ್ಲಿ ಪುತ್ತೂರು ಶಾಸಕರ ಕಚೇರಿ ಕೂಡ ಇದೆ. ಒಟ್ಟಿನಲ್ಲಿ ದೇಶವೇ ಸ್ವಚ್ಛತೆಗೆ ಮುಂದಾಗಿದ್ರೂ ಇಲ್ಲಿ ಮಾತ್ರ ಸ್ವಚ್ಛತೆಯ ಕನಸು ನನಸು ಮಾಡಲು ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಹೇಳುವ ಅಧಿಕಾರಿ ವರ್ಗ ಕಸ ತ್ಯಾಜ್ಯ ತೆರವು ಮಾಡುವಲ್ಲಿ ಮುಂದಾಗ್ತಾ ಇಲ್ಲ ಎಂಬ ಅಸಮಾಧಾನವು ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತಾ ಇದೆ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.